ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತಮ ವಿದ್ಯಾಭ್ಯಾಸ ಉದ್ಯೋಗದತ್ತ ಹೆಜ್ಜೆ ಹಾಕಿಸಿದ್ರೆ ಉತ್ತಮ ವಿದ್ಯಾಸಂಸ್ಥೆ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತವಾಗಿರುವಂತಹ ಜೀವನದ ಪಾಠ ಮಾಡುತ್ತೆ. ಉತ್ತಮ ಶಿಕ್ಷಣ, ಸಂಸ್ಕಾರಯುತವಾಗಿರುವಂತಹ ಜೀವನ, ಉನ್ನತ ಉದ್ಯೋಗ ಇವೆಲ್ಲವೂ ಕೂಡ ಸಾಧನೆಯ ಮೂಲಕ ಹತ್ತಾರು ಜನರಿಗೆ ಇನ್ಸ್ಪೈರ್ ಆಗುವಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಡುತ್ತೆ. ಇದೀಗ PU ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸೋದ್ರ ಜೊತೆಗೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡೋದಕ್ಕಾಗಿ ನಮ್ಮ ಪುತ್ತೂರಿನ ಮಣ್ಣಿನಲ್ಲಿ ಇನ್ಸ್ಪಿರೇಷನ್ PU ಕಾಲೇಜ್ ಆರಂಭಗೊಂಡಿದೆ. ಇದೇ ತಿಂಗಳ 22ನೇ ತಾರೀಕಿನಂದು ವಿದ್ಯಾಸಂಸ್ಥೆಯ ಅಧಿಕೃತ ಉದ್ಘಾಟನೆ, ಅದರ ಜೊತೆಗೇನೆ ನೂತನ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಜೊತೆಗೇನೆ ವಿಶೇಷವಾಗಿ ಇನ್ಸ್ಪೈರ್ PU ಕಾಲೇಜಿನಲ್ಲಿ ಪರಂಪರಾ 2026 ಕಾರ್ಯಕ್ರಮ, ಆನ್ಯುವಲ್ ಮೀಟ್ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಏನಿದು ಪರಂಪರಾ ಕಾರ್ಯಕ್ರಮ, ವಿದ್ಯಾಸಂಸ್ಥೆ ಯಾವ ರೀತಿಯಾಗಿದೆ, ಯಾವೆಲ್ಲ ಹೊಸ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ, ಇವೆಲ್ಲದರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಡ್ತೇವೆ. ಇನ್ಸ್ಪಿರೇಷನ್ PU ಕಾಲೇಜ್ ನಮ್ಮ ಪುತ್ತೂರಿನ ಪೋಳ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಪುತ್ತೂರಿಗೆ ಹೊಸತನವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸೋ ರೀತಿಯಾದಂತಹ ವಿದ್ಯಾಭ್ಯಾಸ ಇಲ್ಲಿ ಸಿಗಬೇಕು ಅನ್ನುವಂತಹ ಮುಖ್ಯ ಧ್ಯೇಯವನ್ನು ಇಟ್ಟುಕೊಂಡು ಈ ಒಂದು ವಿದ್ಯಾಸಂಸ್ಥೆ ಕಾರ್ಯಾಚರಣೆ ಮಾಡ್ತಾ ಇದೆ. ಇದೇ ತಿಂಗಳ 22ನೇ ತಾರೀಕಿನಂದು ಪರಂಪರೆ 2026 ಆನ್ಯುವಲ್ ಮೀಟ್ ಕಾರ್ಯಕ್ರಮ, ಅದರ ಜೊತೆಗೇನೆ ನೂತನ ವಿದ್ಯಾರ್ಥಿಗಳ ಸ್ವಾಗತ, ವಿದ್ಯಾಸಂಸ್ಥೆಯ ಅಧಿಕೃತ ಲೋಕಾರ್ಪಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಇವುಗಳಿಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ಕೂಡ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೀತಾ ಇದೆ. ಸ್ಟೇಜ್ ಹಾಕುವಂಥ ಕೆಲಸಗಳು, ಅದರ ಜೊತೆಗೇನೆ ಶೀಟ್ ಹಾಕಿ ಪೆಂಡಾಲ್ ಹಾಕುವಂತಹ ಕೆಲಸಗಳು ನಡೀತಾ ಇದೆ. ಇದರ ಜೊತೆಗೇನೆ ರಸ್ತೆಯ ಇಕ್ಕೆಲೆಗಳಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು, ಎಜುಕೇಷನ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನು ಸಾರುವಂತಹ ಫ್ಲೆಕ್ಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಇದರ ಜೊತೆಗೇನೆ ಒಂದಿಷ್ಟು ಕೆಲಸ ಕಾರ್ಯಗಳು ಕೂಡ, ನಾಡಿನ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಇದೇ ತಿಂಗಳ 22ನೇ ತಾರೀಕಿನಂದು ಪರಂಪರೆ 2026 ಆನ್ಯುವಲ್ ಮೀಟ್ ಕಾರ್ಯಕ್ರಮ ಇನ್ಸ್ಪಿರೇಷನ್ PU ಕಾಲೇಜಿನಲ್ಲಿ ನಡೆಯಲಿಕ್ಕಿದೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಡ್ತಾ ಇರುವಂತಹ ಇನ್ಸ್ಪಿರೇಷನ್ ಕಾಲೇಜ್ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದೆ. ನಮ್ಮ ಪುತ್ತೂರಿನ ಮಣ್ಣಿಗೆ ಕೂಡ ಎಂಟ್ರಿ ಕೊಟ್ಟಿರುವಂತಹ ಕಾಲೇಜ್ ಇದೀಗ ಪರಂಪರಾ ಅನ್ನುವಂತಹ ಆನ್ಯುವಲ್ ಮೀಟ್ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೇನೆ ಅಧಿಕೃತವಾಗಿ ವಿದ್ಯಾಸಂಸ್ಥೆಯ ಲೋಕಾರ್ಪಣಾ ಕಾರ್ಯಕ್ರಮ, ಹಾಗೆಯೇ ನೂತನ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಕೂಡ ಇದೇ ತಿಂಗಳ 22ನೇ ತಾರೀಕಿಗೆ ನಡೀತಾ ಇದೆ. ಪರಂಪರಾ ಸಂಭ್ರಮ ಹೇಗಿರುತ್ತೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಪರಂಪರಾ ಸಂಭ್ರಮ ಇದೊಂದು ರೀತಿಯಾಗಿ ನಮ್ಮ ಪುತ್ತೂರಿಗೆ ಹೊಸತು, ಅದರ ಜೊತೆಗೇನೆ ಇನ್ಸ್ಪಿರೇಷನ್ ಕಾಲೇಜ್ ಅನ್ನುವಂಥದ್ದು ಕೂಡ ಹೊಸತು ಸರ್. ಹಾಗಾಗಿ ನಾಡಿನ ಸಂಭ್ರಮ ಹೇಗಿರುತ್ತೆ ಅಂತ. ಎಲ್ಲರಿಗೂ ನಮಸ್ತೆ. ಪುತ್ತೂರು ಅನ್ನುವಂಥದ್ದು ಕರ್ನಾಟಕದ ಬಹಳ ಮುಖ್ಯವಾದ ಒಂದು ಜಾಗ ಫಾರ್ ಸೋ ಮೆನಿ ರೀಸನ್ಸ್. ಸ್ಟ್ರಾಟಜಿಕಲಿ ಕೂಡ ಪುತ್ತೂರು ಅನ್ನೋಂಥದ್ದು ಬಹಳ ಒಂದು ಪ್ರಾಮುಖ್ಯತೆ ಹೊಂದಿರುವಂಥ ಜಾಗ. ದಕ್ಷಿಣ ಕನ್ನಡಕ್ಕೆ ಹೆಬ್ಬಾಗಿಲು ಅಂತ ಹೇಳ್ಬೋದು ಪುತ್ತೂರನ್ನು. ಸೊ ಹಾಗಾಗಿ ಪುತ್ತೂರಿನಲ್ಲಿ ಇನ್ಸ್ಪಿರೇಷನ್ PU ಕಾಲೇಜು ತರಬೇಕು ಅನ್ನೋವಂಥದ್ದು ನಮ್ಮ ಬಹಳ ವರ್ಷಗಳ ಕನಸು. ಆ ಕನಸು ಈ ವರ್ಷದಲ್ಲಿ ನಮಗೆ ಫುಲ್ಫಿಲ್ ಆಗ್ತಾ ಇರೋವಂಥದ್ದು ಈ ವೆಂಕಟರಮಣ ಕೃಪೆಯಿಂದ ಫುಲ್ಫಿಲ್ ಆಗ್ತಾ ಇರೋವಂಥದ್ದು ಭಾಳ ಒಳ್ಳೆಯ ವಿಚಾರ. ಹಾಗೆಯೇ ಪರಂಪರೆ ಅನ್ನೋವಂಥದ್ದು ನಮ್ಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಿಮಗೊಂದೆರಡು ಮಾತು ಹೇಳಬೇಕು ಅಂದರೆ, SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅನ್ನೋವಂಥದ್ದು ಮೈಸೂರಿನಲ್ಲಿ ಆರಿಜಿನ್ ಇದ್ದಂತಹ ಮತ್ತು ಹಲವು ಕಡೆ ಬೇರೆ ಬೇರೆ ಕಡೆ ಸಂಸ್ಥೆಗಳನ್ನು ನಡೆಸ್ತಾ ಇರುವಂತಹ ಒಂದು ಸಮೂಹ ಸಂಸ್ಥೆಗಳು. ಇದರಲ್ಲಿ ಹೆಚ್ಚು ಕಡಿಮೆ ಒಂದು 3000 ಮಕ್ಕಳು, 300ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಈಗ ಪ್ರೆಸೆಂಟ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಕೇವಲ ಒಂದು ಇಬ್ಬರಿಂದ ಹುಟ್ಟಿದಂತಹ ಸಂಸ್ಥೆ 10-11 ವರ್ಷದಲ್ಲಿ ನಾವು ಇಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋವಂಥದ್ದು. ಸಾಮಾಜಿಕವಾದ ಕಳಕಳಿ ಇರುವಂಥ ಸಂಸ್ಥೆ. ಹಾಗೆಯೇ ಕೂಡ ಹೆಚ್ಚು ಮಕ್ಕಳನ್ನು ವಿಜ್ಞಾನದ ಕಡೆಗೆ ಮತ್ತು ವಾಸ್ತವದ ಕಡೆಗೆ ಮಕ್ಕಳನ್ನು ಪರಿಚಯಿಸಬೇಕು ಅನ್ನುವಂತಹ ಒಂದು ಮಹದಾಶೆ ಇಟ್ಕೊಂಡಿರುವಂಥ ಸಂಸ್ಥೆ SVG ಸಮೂಹ ಸಂಸ್ಥೆಗಳು. ಈ SVG ಸಮೂಹ ಸಂಸ್ಥೆಗಳ ಬ್ಯಾನರಿನ ಅಡಿಯಲ್ಲಿ, ಇದರ ಆಶ್ರಯದಲ್ಲಿ ಇರುವಂತಹದ್ದು ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜ್. ಇದಕ್ಕೊಂದು ಸೆಪರೇಟ್ ಟ್ರಸ್ಟನ್ನೇ ಕೂಡ ಮಾಡಿ ನಾವು ಇನ್ಸ್ಪಿರೇಷನ್ ಎಜುಕೇಷನಲ್ ಟ್ರಸ್ಟ್ ಅನ್ನುವಂಥ ಟ್ರಸ್ಟ್ ಮೂಲಕ ಈ ಒಂದು ಕಾಲೇಜನ್ನು ನಡೆಸ್ತಾ ಇರುವಂಥದ್ದು. ಈ ಕಾಲೇಜಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಪ್ರಚಲಿತವಲ್ಲದೇ ಇರುವಂಥ ವಿಚಾರವನ್ನು ನಾವು PUಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋವಂಥದ್ದು ಈ ಕಾಲೇಜಿನ ಉದ್ದೇಶ. ಪ್ರಿ ಯೂನಿವರ್ಸಿಟಿಗೆ ನಿಮಗೆಲ್ರಿಗೂ ಗೊತ್ತಿದೆ,
ದಕ್ಷಿಣ ಕನ್ನಡ ಪ್ರಿ ಯೂನಿವರ್ಸಿಟಿ ಎಜುಕೇಷನಿಗೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಕರ್ನಾಟಕದಲ್ಲೇ. ಕರ್ನಾಟಕದಲ್ಲಿ PU ಕಾಲೇಜುಗಳು ಅಂತ ಹೇಳಿದ್ರೆ ಜನ ಮೊದಲು ನೋಡೋವಂಥದ್ದು ದಕ್ಷಿಣ ಕನ್ನಡದ ಕಡೆಗೆ. ಹಾಗಾಗಿ ಆಲ್ರೆಡಿ ಮಹತ್ವ ಇದ್ದರೂ ಕೂಡ ನಾವು ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮಕ್ಕಳನ್ನು ತಯಾರು ಮಾಡ್ತಾ ಇರೋಂಥದ್ದು ದಕ್ಷಿಣ ಕನ್ನಡದಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಸಾಕು ಇವತ್ತಿನ ಪ್ರಪಂಚಕ್ಕೆ ಅಂತ ನೋಡಿದಾಗ, ಕಾಂಪಿಟೇಟಿವ್ ಎಕ್ಸಾಮಿನ ಜೊತೆಗೆ ಇವತ್ತಿನ ಮಕ್ಕಳಿಗೆ ಬೇಕಾಗಿರುವಂಥದ್ದು ಪ್ಯಾರಲಲ್ ಆಗಿರುವಂಥ ಪ್ರೊಫೆಷನ್ಗಳನ್ನು ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇತ್ತೀಚೆಗೆ AI ಅಂತ ಬಂದಾಗ ಸಾಕಷ್ಟು ಫೀಲ್ಡ್ಗಳು ಇವಾಗ ಡಿಸ್ರಪ್ಟ್ ಆಗ್ತಾ ಇದೆ. ಮುಂಚೆ ಇದ್ದಂತಹ 5 ವರ್ಷದ ಹಿಂದೆ 10 ವರ್ಷದಿಂದ ಪ್ರಸಕ್ತ ಇದ್ದಂತಹ ಒಂದು ಎಜುಕೇಷನ್ ಸಿಸ್ಟಮ್ ಇವತ್ತು ಪ್ರಸಕ್ತ ಇಲ್ಲ. ಬಟ್ ನಾವು ಒಂದು 10-15 ವರ್ಷದಿಂದ ಒಂದೇ ಎಜುಕೇಷನ್ ವ್ಯವಸ್ಥೆಗೆ ಹೊಂದ್ಕೊಂಡಿರೋವಂಥದ್ದು, ಹಚ್ಕೊಂಡಿರೋವಂಥದ್ದು, ಅದನ್ನೇ ಮಕ್ಕಳಿಗೆ ಇವತ್ತಿಗೂ ಕೂಡ ಪ್ರಮೋಟ್ ಮಾಡ್ತಾ ಇರೋವಂಥದ್ದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಾವು ಮಕ್ಕಳ ಮುಂದಿನ ಫ್ಯೂಚರಿಸ್ಟಿಕ್ ಎಜುಕೇಷನಿನ ನೋಡಿದಾಗ ಅಲ್ಲಿ ನಾವು ಅವರಿಗೆ ಸರಿಯಾದ ಜಸ್ಟಿಸ್ ಕೊಡ್ತಾ ಇದ್ದೀವ ಅನ್ನೋವಂಥ ಒಂದು ಪ್ರಶ್ನೆ ನಮ್ಮಲ್ಲೆಲ್ಲ ಉದ್ಭವ ಆಗುತ್ತೆ. ಅಂಥ ಪ್ರಶ್ನೆಗೆ ಉತ್ತರ ಆಗಿ ಒಂದು ಸಂಸ್ಥೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣದ ಕೇಂದ್ರ ಬಿಂದುವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಬ್ಬಾಗಲಾಗಿರುವಂತಹ ಪುತ್ತೂರಿನಲ್ಲಿ ಈ ಒಂದು ಇನ್ಸ್ಪಿರೇಷನ್ ಅನ್ನುವಂಥ PU ಕಾಲೇಜನ್ನು ನಾವು ಸ್ಥಾಪಿಸಿರುವಂಥದ್ದು. ಈ ಕಾಲೇಜಿನ ಉದ್ದೇಶ ಏನು ಅಂದರೆ, ಮಕ್ಕಳನ್ನು ನೀಟ್ JEE ಕೋಚಿಂಗ್ ಅಂದರೆ ಕಾಂಪಿಟೇಟಿವ್ ಕೋಚಿಂಗಿನ ಜೊತೆಗೆ ಮಕ್ಕಳಿಗೆ ರಿಸರ್ಚ್ ಓರಿಯೆಂಟೆಡ್ ಎಜುಕೇಷನ್ ಸಿಗಬೇಕು, ಅನ್ವೇಷಣೆಗಳ ಕಡೆಗೆ ನಾವು ಹೆಚ್ಚು ಮಕ್ಕಳನ್ನು ನಾವು ಒತ್ತು ಕೊಡಬೇಕು, ಅವರನ್ನು ನಾವು ಅನ್ವೇಷಣೆ ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅನ್ನೋಂಥದ್ದು ಈ ಕಾಲೇಜಿನ ಉದ್ದೇಶ. ಈ ಉದ್ದೇಶ ಮೊದಲು ಸಾರ್ವಜನಿಕರನ್ನು ತಲುಪೋದಕ್ಕೆ ಮುಂಚೆ ನಮ್ಮಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳನ್ನು ತಲುಪಬೇಕು ಅನ್ನೋ ಉದ್ದೇಶದಿಂದ ಪರಂಪರೆಯನ್ನು ಈ ವರ್ಷ ಈ ಒಂದು ಪುತ್ತೂರಿನಲ್ಲಿ ನಾವು ಆಯೋಜನೆ ಮಾಡಿರೋವಂಥದ್ದು. ಪರಂಪರೆ ಅನ್ನುವಂಥದ್ದು ನಮ್ಮ ಒಂದು ಆ್ಯನ್ಯುಯಲ್ ಮೀಟು. ಪ್ರತಿ ವರ್ಷದಲ್ಲಿ ನಾವು ಶಿಕ್ಷಕರನ್ನ ಗುರುತಿಸಿ, ಶಿಕ್ಷಕರಿಗೆ ಅವರ ಒಂದು ಕಾಂಟ್ರಿಬ್ಯೂಷನ್ಗಳಿಗೆ ಅವರನ್ನು ಒಂದು ಆನರ್ ಮಾಡಿ, ಅವ್ರನ್ನ ಎಂಕರೇಜ್ ಮಾಡಿ, ಅವರ ಬೆನ್ತಟ್ಟಿ. ಇವತ್ತು ಶಿಕ್ಷಕರ ಬೆನ್ತಟ್ಟೋ ಅಂಥದ್ದು ಭಾಳ ಮುಖ್ಯ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅದರಲ್ಲೂ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಂಬಳ ಕೊಡ್ತೀವಿ, ಅವ್ರು ಕೆಲಸ ಮಾಡ್ತಾರೆ ಅನ್ನೋವಂಥದ್ದು ಆ ಒಂದು ಎಂಡಿಗೆ ಬಂದು ತಲುಪಿದ್ದೀವಿ ನಾವು. ಸೊ ಅವರನ್ನು ನಾವು ಹೆಚ್ಚು ಎನ್ಕರೇಜ್ ಮಾಡಬೇಕು. ಶಿಕ್ಷಣ ಅನ್ನೋವಂಥದ್ದು ಕೇವಲ ನಾವು ಸಂಬಳಕ್ಕೋಸ್ಕರ ಮಾಡೋವಂಥ ಕೆಲಸ ಅಲ್ಲ, ಮಕ್ಕಳ ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ತಗೊಂಡಿರುವಂತಹ ಒಂದು ವಿಶೇಷವಾದ ಜವಾಬ್ದಾರಿ ಅನ್ನೋವಂಥದ್ದನ್ನು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ರಿಯಲೈಸ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ, ಹಾಗೆಯೇ ಕೂಡ ಅವರ ಜವಾಬ್ದಾರಿಯನ್ನು ಅವರಿಗೆ ಪ್ರತಿ ವರ್ಷ ಮತ್ತೆ ನೆನಪಿಸ್ಲಿಕ್ಕೋಸ್ಕರ ಹುಟ್ಟಿದಂಥ ಕಾರ್ಯಕ್ರಮ ಪರಂಪರೆ ಅನ್ನುವಂಥದ್ದು 3 ವರ್ಷಗಳಿಂದ ನಡೀತಾ ಇದೆ. ಇದು 3ನೇ ವರ್ಷ. 2 ವರ್ಷ ಮೈಸೂರಲ್ಲಿ ನಡೆಸಿದ್ದೀವಿ. ಈ ವರ್ಷ ಉದ್ದೇಶಪೂರ್ವಕವಾಗಿ ಪುತ್ತೂರಿನಲ್ಲಿ ಎಲ್ಲರೂ ಬರಬೇಕು. ಇಲ್ಲಿ ಹೆಚ್ಚು ಕಡಿಮೆ 6 ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ, ಸಿಬ್ಬಂದಿ ವರ್ಗದವರೇನೆ. ಇನ್ನು ಪೇರೆಂಟ್ಸ್ ಒಂದು 8-10 ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 10-15 ಜಿಲ್ಲೆ, ಕರ್ನಾಟಕದ ಒಂದು ಅರ್ಧ ಭಾಗ ನಾವು ಕವರ್ ಮಾಡ್ತಾ ಇದ್ದೀವಿ. ಜನ ಕಡಿಮೆ ಇರ್ಬೋದು, ಅದರ ರೆಪ್ರೆಸೆಂಟೇಷನ್ ಅಷ್ಟಿದೆ. ಸೊ ಹಾಗಾಗಿ ಒಂದು ಕಾಂಪ್ಯಾಕ್ಟ್ ಪ್ರೋಗ್ರಾಮು. ಇದರಲ್ಲಿ ಹೆಚ್ಚು ಜನ ಹೊರಗಡೆಯಿಂದ ಬಂದು ಇಲ್ಲಿ ಏನು ನಡೀತಾ ಇದೆ ಪುತ್ತೂರಲ್ಲಿ ಅನ್ನೋಂಥದ್ದನ್ನು ನೋಡಬೇಕು. ಮುಂದಿನ ಒಂದು ದಿವಸದಲ್ಲಿ ಶಿಕ್ಷಣದಲ್ಲಿ ಅನ್ವೇಷಣೆಗೆ ನನ್ನ ಮಗಳೇನಾದರೂ ಹೋಗಬೇಕು ಅಂದರೆ ಅವರು ಪುತ್ತೂರು ಕಡೆಗೆ ನೋಡಬೇಕು. ಇದು ನಮ್ಮ ಉದ್ದೇಶ. ಹಾಗಾಗಿ ಪರಂಪರೆಯ ಮೂಲಕ ಈ ಹೊಸ ಪರಂಪರೆಯನ್ನು ಹುಟ್ಟಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಈ ಕಾರ್ಯಕ್ರಮ. ಒಂದು ಅವಾರ್ಡ್ ಸೆರೆಮನಿ ಇರುತ್ತೆ. ಹಾಗೆಯೇ ಕೂಡ ಟೀಚರ್ಸ್ಗೆ ಎಂಕರೇಜ್ಮೆಂಟು ಮತ್ತು ನಮ್ಮ ಹೊಸ ಮಕ್ಕಳಿಗೆ ನೀವು ಹೇಳಿದಾಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಈ ಸಲ ನಾವೇನು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ, ಬಟ್ ಮುಂದಿನ ವರ್ಷ ಈ ನಮ್ಮ ಕಾರ್ಯಕ್ರಮದ ಮುಖೇನ ಜನಕ್ಕೆ ನಾವು ಹೆಚ್ಚು ಪರಿಚಯ ಆಗಬೇಕು ಅನ್ನೋಂಥದ್ದು ಕೂಡ ನಮ್ಮ ಉದ್ದೇಶ ಇದೆ. ಇದು ನಮ್ಮ ಇಡೀ ಕಾರ್ಯಕ್ರಮದ ಹಿನ್ನೆಲೆ. ಓಕೆ ಸರ್, ವಿದ್ಯಾಸಂಸ್ಥೆಗೆ ಪುತ್ತೂರು ಭಾಗದ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು, ಅದರ ಜೊತೆಗೇ ಯಾವೆಲ್ಲ ಭಾಗದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಈಗ ಪ್ರಸ್ತುತ? ಪುತ್ತೂರು ಭಾಗ ಅಂತಲೇ ಅಲ್ಲ, ಇಡೀ ದಕ್ಷಿಣ ಕನ್ನಡದಲ್ಲಿ ವಿದ್ಯಾಸಂಸ್ಥೆಗಳಿಗೆ, ವಿದ್ಯೆಗೆ ಕೊಡುವಂತಹ ಬೆಲೆ ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಬಹುಶಃ ಇಷ್ಟು ಬೆಲೆ ಕೊಡೋದು ನಾನಂತೂ ನೋಡಿಲ್ಲ. ಯಾಕೆಂದರೆ ಇಲ್ಲಿಯ ಜನಕ್ಕೆ ವಿದ್ಯೆಯ ನಿಜವಾದ ಮಹತ್ವ ಗೊತ್ತಿದೆ. ಸೊ ಹಾಗಾಗಿ ಈ ಹೊಸ ಪ್ರಯತ್ನ ಪುತ್ತೂರಿನಲ್ಲೇ, ದಕ್ಷಿಣ ಕನ್ನಡದಲ್ಲೇ ಆಗಬೇಕು ಅನ್ನೋಂಥ ಉದ್ದೇಶದಿಂದಲೇ ನಾವು ಶುರು ಮಾಡಿದ್ದು. ಯಾಕೆಂದರೆ ಇಲ್ಲಿ ಜನಕ್ಕೆ ಅರ್ಥ ಆಗುತ್ತೆ ಅನ್ನೋಂಥದ್ದು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈ ಹೊಸ ಕಾನ್ಸೆಪ್ಟನ್ನು ಜನ ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ನಿಮ್ಮ TV. ನಾವು ಬಂದ ದಿವಸದಿಂದನೂ ನಿಮ್ಮ ಚಾನಲ್ಲು ಈ ಕಾನ್ಸೆಪ್ಟಿನ ಜೊತೆಗೆ ನಮಗೆ ಸಹಕಾರ ಕೊಟ್ಕೋತಾ ಬಂದಿದ್ದೀರಾ. ಇನ್ನೂ ಇಂಥ ಹಲವಾರು ಪತ್ರಿಕಾ ರಂಗದ ಮಿತ್ರರುಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಕರ್ನಾಟಕದ ಬೇರೆ ಜಾಗದಿಂದ ಕೂಡ ಒಂದು ಸಲ ಹೇಳ್ತಾರಲ್ಲ, ಒಬ್ಬ ಬುದ್ಧಿವಂತನ ಒಪ್ಸಿದ್ರೆ ಅವನ ಹಿಂದೆ ಫಾಲೋವರ್ಸ್ ಒಂದು ದಂಡೆ ಬರುತ್ತೆ ಅಂಥೇಳಿ. ಹಾಗೆ
ನಾವು ಪುತ್ತೂರಿನಲ್ಲಿ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಎಕ್ಸೆಪ್ಟೆನ್ಸನ್ನು ತೊಗೊಂತು ಅಂತಂದರೆ ರೆಸ್ಟ್ ಆಫ್ ದ ಕರ್ನಾಟಕ ಐ ಆಮ್ ಶೋರ್ ಇಟ್ ವಿಲ್ ಫಾಲೋ. ಇಟ್ಸ್ ಆಲ್ರೆಡಿ ಫಾಲೋಯಿಂಗ್. ವಿ ಹ್ಯಾವ್ ಸ್ಟೂಡೆಂಟ್ಸ್ ಫ್ರಮ್ ಅಟ್ಲೀಸ್ಟ್ ಫ್ರಮ್ 7 to 8 districts currently. We are hoping to get students across the state who are research oriented, who want to do something extra in their life, who don't want to follow a general crowd but to stand out of the crowd in their life. ಈ ಒಂದು ಉದ್ದೇಶ ಇರುವಂಥ ಮಕ್ಕಳನ್ನು ನಾವು ಹುಡುಕಿ ಪುತ್ತೂರಿಗೆ ಕರ್ಕೊಂಬಂದು ಅವ್ರನ್ನ ಟ್ರೈನಪ್ ಮಾಡಿ ದೇಶಕ್ಕೆ ಕೊಡುಗೆಯಾಗಿ ಒಂದು ಆಸ್ತಿಯಾಗಿ ಕೊಡಬೇಕು ಅನ್ನೋಂಥದ್ದು ಈ ಸಂಸ್ಥೆ ಉದ್ದೇಶ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಮುಂದಿನ ದಿವಸಗಳಲ್ಲಿ ಐ ಆಮ್ ಶೋರ್ ರೆಸ್ಪಾನ್ಸ್ ವಿಲ್ ಬಿ ರಿಯಲಿ ಗುಡ್. ಓಕೆ ಸರ್, ಪರಂಪರಾ ಕಾರ್ಯಕ್ರಮ ಹತ್ತೂರಿನ ಮನಕ್ಕೆ ತಲುಪಲಿ ಅಂತ ಹೇಳ್ತೀವಿ. ಅದರ ಜೊತೆಗೇನೆ ಇನ್ಸ್ಪಿರೇಷನ್ PU ಕಾಲೇಜಿಗೆ ವಿದ್ಯಾರ್ಥಿಗಳ ಸೇರ್ಪಡೆಯೂ ಜಾಸ್ತಿ ಆಗಲಿ, ಅದರ ಜೊತೆಗೇನೆ ಪುತ್ತೂರಿಗೆ ಈ ಒಂದು ವಿದ್ಯಾಸಂಸ್ಥೆ ಹೆಮ್ಮೆ ಅನ್ನೋ ರೀತಿಯಾಗಿ ಬೆಳಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್. ಪುತ್ತೂರಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಹೊಸತನವನ್ನು ತರಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇನ್ಸ್ಪಿರೇಷನ್ PU ಕಾಲೇಜ್ ಪುತ್ತೂರಿನ ಪೋಳ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಇದೇ ತಿಂಗಳ 22ನೇ ತಾರೀಕಿಗೆ ವಿನೂತನವಾಗಿರುವಂತಹ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಪ್ರಥಮ ಬಾರಿಗೆ ಅಂದರೆ ಇನ್ಸ್ಪಿರೇಷನ್ ಕಾಲೇಜಿನವರು ಬೇರೆ ಬೇರೆ ಕಡೆಗಳಲ್ಲಿ ಅವರ ಇನ್ಸ್ಟಿಟ್ಯೂಟ್ ಇರುವಂಥ ಕಡೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ನಮ್ಮ ಪುತ್ತೂರಿನಲ್ಲೇ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಆಗಸ್ಟ್ 22ರಂದು ಪರಂಪರೆ 2026 ಆನ್ಯುವಲ್ ಮೀಟ್ ಕಾರ್ಯಕ್ರಮ, ಅದರ ಜೊತೆಗೆ ವಿದ್ಯಾಸಂಸ್ಥೆಯ ಅಧಿಕೃತ ಲೋಕಾರ್ಪಣೆ, ನೂತನ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ. ಕಾರ್ಯಕ್ರಮ ವಿನೂತನವಾಗಿರುತ್ತೆ ಅಂತ ಹೇಳಿದ್ವಿ. ಯಾವ ರೀತಿಯಾಗಿ ವಿನೂತನವಾಗಿರುತ್ತೆ ಅನ್ನೋದನ್ನ ನೀವು ಕೂಡ ನೋಡಬಹುದಾಗಿದೆ. ಮಿಸ್ ಮಾಡದೆ ವಿಸಿಟ್ ಮಾಡಿ. ಅದರ ಜೊತೆಗೇನೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮವಾಗಿರುವಂಥ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಅದು ಇನ್ಸ್ಪಿರೇಷನ್ ಅನ್ನೇ ಆಯ್ಕೆ ಮಾಡಿಕೊಳ್ಳಿ. ಯಾಕೆ ಅಂತ ಕೇಳಿದರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅದೆಷ್ಟೋ ಉನ್ನತವಾಗಿರುವಂತಹ ಉದ್ಯೋಗವನ್ನು ಅರಸಿಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗಿರಬೇಕು ಅಂತ ಹೇಳಿದರೆ ಇನ್ಸ್ಪಿರೇಷನ್ PU ಕಾಲೇಜನ್ನೇ ಆಯ್ಕೆ ಮಾಡಿಕೊಳ್ಳಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಹಾಗೂ ರಾಕೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ